ನಮಸ್ಕಾರ ಸ್ನೇಹಿತರೆ, ನಿಮಗೆ ಈ ಭೂಮಿಯ ಮೇಲೆ ಅತಿ ಪ್ರಾಚೀನ ನಾಗರಿಕತೆ ಯಾವುದು ಅಂತ ಗೊತ್ತಾ? ಹೌದು, ಇದು ನಮ್ಮ ನಾಗರಿಕತೆಯ ಮೂಲ ಎಂದು ಕೂಡ ಕರೆಯಲಾಗುತ್ತದೆ. ಎಕ್ಸಾಕ್ಟ್ಲಿ ಫ್ರೆಂಡ್ಸ್, ನಾನು ಹೇಳ್ತಾ ಇರೋದು ಸಿಂಧೂ ನದಿಯ ಹರಪ್ಪ ನಾಗರಿಕತೆ. ಈ ನಾಗರಿಕತೆಯ ಜನರು ಆಶ್ಚರ್ಯ ರೀತಿಯಲ್ಲಿ ತಮ್ಮ ವಿನೂತನ ಶೈಲಿಯಲ್ಲಿ ಜೀವನ ನಡೆಸುತ್ತಿದ್ದರು ಎಂದು ಗೊತ್ತಾಗಿದೆ. ಸಿಂಧೂ ನಾಗರಿಕತೆ ಅಥವಾ ಹರಪ್ಪ ನಾಗರಿಕತೆ ಪ್ರಮುಖ ನಗರವೇ ಆ ಮೊಹೆಂಜೊದಾರೋ. ಈ ನಗರದಲ್ಲಿ ಸಾವಿರಾರು ವರ್ಷಗಳ ಹಿಂದೆಯೇ ನಾವು ಇವತ್ತು ಅನುಭವಿಸುತ್ತಿರುವ ಅತ್ಯಾಧುನಿಕ ತಂತ್ರಜ್ಞಾನಗಳನ್ನು ಬಳಸಿ ನಗರವನ್ನು ಕಟ್ಟಲಾಗಿತ್ತು. ಅಂದರೆ ಆಗಿನ ಕಾಲದಲ್ಲೇ ಅದು ಮೆಟ್ರೋ ನಗರವಾಗಿತ್ತು. ದುರಾದೃಷ್ಟ ಆದರೆ ಅದ್ಯಾವ ಒಂದು ಕಾರಣಕ್ಕೆ ಆ ನಾಗರಿಕತೆ ಈ ಭೂಮಿಯ ನಕ್ಷೆಯ ಮೇಲಿಂದ ಮಾಯವಾಗಿತ್ತು. ಮೊಹೆಂಜೊದಾರೋ ಹರಪ್ಪ ಹಾಗೂ ಸಿಂಧೂ ಸಂಸ್ಕೃತಿಯ ಒಂದು ಪ್ರಮುಖ ಹಾಗೂ ಅತ್ಯಾಧುನಿಕ ನಗರವಾಗಿತ್ತು. ಈ ಮೊಹೆಂಜೊದಾರೋ ನಗರ ಇಂದು ಪಾಕಿಸ್ತಾನದ ಸಿಂಧ್ ಪ್ರಾಂತದಲ್ಲಿದೆ. ಇಲ್ಲಿ ಹರಿಯುವ ಸಿಂಧೂ ನದಿಯ ಅಕ್ಕಪಕ್ಕ ಈ ನಾಗರಿಕತೆ 5 ರಿಂದ 6 ಕಿಲೋಮೀಟರ್ ಪರಿಧಿಯಲ್ಲಿ ಹರಡಿತ್ತು ಎಂದು ನಂಬಲಾಗಿದೆ. ಸುಮಾರು 4000 ವರ್ಷಗಳ ಹಳೆಯ ಈ ನಗರದ ಸಂಶೋಧನೆಯನ್ನು ಇತ್ತೀಚೆಗೆ ಸುಮಾರು 100 ವರ್ಷಗಳ ಹಿಂದೆ ಅಷ್ಟೇ ಮಾಡಲಾಗಿತ್ತು. 19ನೇ ಶತಮಾನದಿಂದ ಈಚೆ ಹರಪ್ಪ ನಾಗರಿಕತೆಯ 100 ಜಾಗಗಳ ಸಂಶೋಧನೆಯನ್ನು ಮಾಡಲಾಗಿದೆ. ಇದರಲ್ಲಿನ ಪ್ರಮುಖ ನಗರ ಹಾಗೂ ವಿಸ್ಮಯಕಾರಿ ಜಾಗವೇ ಈಗ ನಾನು ಹೇಳುತ್ತಿರುವಂತಹ ಮೊಹೆಂಜೊದಾರೋ. ಮೊಹೆಂಜೊದಾರೋ ಅಂದರೆ ದ ಸಿಟಿ ಆಫ್ ಡೆಡ್ ಎಂದರ್ಥ, ಅಂದರೆ ಸತ್ತ ಜನರ ನಗರ ಎಂದು ಕನ್ನಡದಲ್ಲಿ ಹೇಳಬಹುದು. ಹರಪ್ಪ ನಾಗರಿಕತೆ ಹಾಗೂ ಸಂಸ್ಕೃತಿಯ ಬಗ್ಗೆ ನಮ್ಮ ವಿಶ್ವದಲ್ಲಿ ಹೆಚ್ಚು ಜನರಿಗೆ ಇನ್ನೂ ಗೊತ್ತಿಲ್ಲ. ಆದರೆ ನಮಗೆ ಎಷ್ಟು ಗೊತ್ತಿದೆಯೋ ಅಷ್ಟು ವಿಷಯಗಳನ್ನು ನೋಡಿದರೆ ನಿಮಗೆ ಆಶ್ಚರ್ಯದ ಜೊತೆಗೆ ಹಲವಾರು ಕುತೂಹಲಕಾರಿ ವಿಷಯಗಳು ಹೊರಹೊಮ್ಮುತ್ತವೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮನ್ನು ಆಶ್ಚರ್ಯಪಡಿಸುವ ವಿಷಯವೇನೆಂದರೆ ಆಗಿನ ಕಾಲದ ಲೈಫ್ ಸ್ಟೈಲ್, ಅಂದರೆ ಜೀವನ ಶೈಲಿ. ಆಗಿನ ಕಾಲದ ಜನರ ಜನಜೀವನ, ಅವರ ಪದ್ಧತಿಗಳು, ಉಡುಗೆ ತೊಡುಗೆಗಳು, ಬಳಸುತ್ತಿದ್ದಂತಹ ವಸ್ತುಗಳನ್ನು ನೋಡಿದರೆ ನಿಜಕ್ಕೂ ಆಶ್ಚರ್ಯ ಪಡೋದು ಸಹಜವೇ. ಕಾರಣ ನಾವು ಈಗ ಬಳಸುತ್ತಿರುವಂತಹ ಹಲವಾರು ವಸ್ತುಗಳನ್ನು ಅವರು 4000 ವರ್ಷಗಳ ಹಿಂದೆಯೇ ಬಳಸಿದ್ದಾರೆ ಎಂದರೆ ಆಶ್ಚರ್ಯಕರ ಸಂಗತಿ. ನಿಜ ಹೇಳಬೇಕೆಂದರೆ ಮೊಹೆಂಜೊದಾರೋ 4000 ವರ್ಷಗಳ ಹಿಂದೆ ಅಮೆರಿಕ ಹಾಗೂ ಯುರೋಪ್ನಲ್ಲಿರುವಂತಹ ನಗರಗಳ ವಿನ್ಯಾಸವನ್ನು ಹೊಂದಿತ್ತೆಂದು ಈ ಸಂಶೋಧನೆಯಿಂದ ಗೊತ್ತಾಗುತ್ತದೆ. ಈ ಅದ್ಭುತ ಹಾಗೂ ವಿಸ್ಮಯಕಾರಿ ನಗರ ಮೊಹೆಂಜೊದಾರೋ ಸುಮಾರು 4000 ರಿಂದ 6000 ಎಕರೆ ಪ್ರದೇಶದಲ್ಲಿ ಹರಡಿತ್ತು ಎಂದು ಹೇಳಲಾಗುತ್ತಿದೆ. ಇತ್ತೀಚೆಗೆ ಸಿಕ್ಕಿರುವಂತಹ ಕೆಲವೊಂದು ಅವಶೇಷಗಳಿಂದ ಈ ನಗರಕ್ಕೆ ಒಂದು ಅತ್ಯಂತ ದೊಡ್ಡ ಬಾಗಿಲಿತ್ತೆಂದು ಕೂಡ ನಂಬಲಾಗಿದೆ. ಈ ನಗರದಲ್ಲಿ ಅರಮನೆಯಂತಹ ಕಟ್ಟಡಗಳು ಕೂಡ ಸಿಕ್ಕಿವೆ. ಈ ಕಟ್ಟಡಗಳಲ್ಲಿ ಸುಮಾರು 30 ರಿಂದ 40 ಕೊಠಡಿಗಳು ಇದ್ದವು ಎಂದು ನಂಬಲಾಗಿದೆ. ಆ ಮನೆಗಳನ್ನು, ಆ ಕಟ್ಟಡಗಳನ್ನು ಕಟ್ಟಿಸಲು ಬಳಸಲಾಗುತ್ತಿದ್ದಂತಹ ಇಟ್ಟಿಗೆಗಳು ಮಾಮೂಲು ಇಟ್ಟಿಗೆಗಳಾಗಿರಲಿಲ್ಲ. ಅವು ವಾಟರ್ ಪ್ರೂಫ್ ಇಟ್ಟಿಗೆಗಳಾಗಿದ್ದವು. ಈ ಇಟ್ಟಿಗೆಗಳನ್ನು ಅವರು ಹೆಚ್ಚಾಗಿ ತಮ್ಮ ಮನೆಯ ಬಾತ್ರೂಮು ಹಾಗೂ ಟಾಯ್ಲೆಟ್ಗಳಲ್ಲಿ ಬಳಸುತ್ತಿದ್ದರು. ಈ ಸಂಶೋಧನೆಯ ಪ್ರಕಾರ ಇನ್ನೊಂದು ಮಹತ್ವದ ಮಾಹಿತಿ ನಮಗೆ ಗೊತ್ತಾಗಿದ್ದೇನೆಂದರೆ ಇಡೀ ವಿಶ್ವಕ್ಕೆ ಬಾವಿಗಳನ್ನು ಪರಿಚಯ ಮಾಡಿಕೊಟ್ಟಿದ್ದೇ ಈ ಹರಪ್ಪ ಸಂಸ್ಕೃತಿ. ಫ್ಯಾಕ್ಟ್ ನಂಬರ್ 2. ಗೆಳೆಯರೇ, 200 ವರ್ಷಗಳ ಹಿಂದೆ ಭಾರತದಲ್ಲಿ ಆಗಲಿ ಅಥವಾ ವಿಶ್ವದಲ್ಲಿ ಆಗಲಿ ವಿನೂತನ ತಂತ್ರಜ್ಞಾನಗಳು, ಟೆಕ್ನಾಲಜಿಗಳು ಇರಲಿಲ್ಲ. ನಮ್ಮ ದೇಶದಲ್ಲಿ ಆಗ ಹೆಚ್ಚಾಗಿ ಜನ ಧೋತಿ ಜುಬ್ಬಗಳನ್ನು ತೊಡುತ್ತಿದ್ದರು ಹಾಗೂ ಸೀರೆಗಳನ್ನು ಮಾತ್ರ. ಮಹಿಳೆಯರು ಸೀರೆಗಳನ್ನು ಉಟ್ಟರೆ ಹುಡುಗಿಯರು ಲಂಗ ದಾವಣಿಯನ್ನ ಹಾಕುತ್ತಿದ್ದರು. ಅದರಲ್ಲಿ ಕೆಲವು ಶ್ರೀಮಂತರು ತಮ್ಮ ಧೋತಿಯ ಮೇಲೆ ಕೋಟುಗಳನ್ನು ಹಾಕುತ್ತಿದ್ದರು. ಆ ಸಮಯದಲ್ಲಿ ಈ ತರ ಕೋಟು ಹಾಗೂ ಟೋಪಿಗೆ ಹಾಕೊಂಡರೆ ಅವರು ಶ್ರೀಮಂತರು ಎಂದು ಪರಿಗಣಿಸಲಾಗುತ್ತಿತ್ತು. ಆ ಸಮಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬ್ರಿಟಿಷರಿಂದ ಭಾರತಕ್ಕೆ ಉಡುಪುಗಳ ಎಕ್ಸ್ಪೋರ್ಟ್ ಆಗೋದು ಪ್ರಾರಂಭವಾಯಿತು. ಅವುಗಳೇ ಶರ್ಟು ಮತ್ತು ಪ್ಯಾಂಟುಗಳು. ನಮ್ಮ ಭಾರತೀಯರು ಈ ಪ್ಯಾಂಟು ಹಾಗೂ ಶರ್ಟ್ಗಳನ್ನು ಕೆಲವೊಂದು ಸಂದರ್ಭಗಳಲ್ಲಿ ಮಾತ್ರ ಶ್ರೀಮಂತರು ಹಾಕಿಕೊಳ್ಳಲು ಪ್ರಾರಂಭಿಸಿದರು. 200 ವರ್ಷಗಳ ಹಿಂದೆ ನಮ್ಮ ಭಾರತ ದೇಶದಲ್ಲಿ ಅಷ್ಟೊಂದು ಜನಸಂಖ್ಯೆ ಕೂಡ ಇರಲಿಲ್ಲ. ಇಡೀ ಅಖಂಡ ಭಾರತದಲ್ಲಿ ಆಗ ಭಾರತದ ಜನಸಂಖ್ಯೆ ಕೇವಲ 16 ಕೋಟಿಯಾಗಿತ್ತು. ಹೌದು ಸ್ನೇಹಿತರೆ, ಅಖಂಡ ಭಾರತ ಎಂದರೆ ಆಗಿನ ಪಾಕಿಸ್ತಾನ, ಭಾರತ, ಬಾಂಗ್ಲಾದೇಶ ಸೇರಿ ಅಷ್ಟು ಜನಸಂಖ್ಯೆ ಮಾತ್ರ ಇತ್ತು. ಹೌದು, ಈ 3 ರಾಷ್ಟ್ರಗಳನ್ನು ಸೇರಿಸಿ ಆಗ ಕೇವಲ 16 ಕೋಟಿ ಜನ ಇದ್ದರು. ಆ ಸಮಯದಲ್ಲಿ ಭಾರತದಲ್ಲಿ ಜಾಸ್ತಿ ಸಂಖ್ಯೆಯಲ್ಲಿ ಬೇರೆ ಬೇರೆ ಪ್ರೊಫೆಷನ್ಗಳಾಗಲಿ, ವ್ಯವಸಾಯಗಳಾಗಲಿ, ಕೆಲಸಗಳಾಗಲಿ, ವ್ಯಾಪಾರಗಳಾಗಲಿ ಇರಲಿಲ್ಲ. ಹೆಚ್ಚಾಗಿ ಜನರು ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡುವುದು ಹಾಗೂ ಪಶುಪಾಲನೆ ಮಾಡುತ್ತಿದ್ದರು.
ಸಾಯಂಕಾಲ ಬೇಗ ಮನೆಗೆ ಬಂದು ದೇವಸ್ಥಾನಗಳಲ್ಲಿ ಮಠಗಳಲ್ಲಿ ಭಜನೆ ಕೀರ್ತಿಗಳನ್ನ ಮಾಡುತ್ತಿದ್ದರು ಹಾಗೂ ಆದಷ್ಟು ಬೇಗ ಮಲಗುತ್ತಿದ್ದರು. ಆಗಿನ ಸಮಯದಲ್ಲಿ ಪಾರ್ಟಿಗಳಾಗಲಿ ಸಿನಿಮಾಗಳಾಗಲಿ ಟಿವಿಗಳಾಗಲಿ ಇರಲಿಲ್ಲ. ಮುಖ್ಯವಾಗಿ 200 ವರ್ಷಗಳ ಹಿಂದೆ ಭಾರತದಲ್ಲಿ ಇನ್ನೂ ಕರೆಂಟ್ ಕೂಡ ಅಂದರೆ ವಿದ್ಯುತ್ ಶಕ್ತಿ ಕೂಡ ಬಂದಿರಲಿಲ್ಲ. ಇದೇ ಕಾರಣ ಹೆಚ್ಚಾಗಿ ಮನೆಗಳಲ್ಲಿ ದೀಪಗಳನ್ನ ಲ್ಯಾಂಟರ್ನ್ಗಳನ್ನ ಚಿಮಣಿಗಳನ್ನ ಬಳಸುತ್ತಿದ್ದರು. 200 ವರ್ಷಗಳ ಹಿಂದೆ ಹೊಲಗದ್ದೆ ಪಶುಪಾಲನೆ ಬಿಟ್ಟು ಇನ್ನು ಕೇವಲ ಬೆರಳೆಣಿಕೆಯಷ್ಟು ಕಸಬುಗಳಿದ್ದವು. ಅವುಗಳಲ್ಲಿ ಮಡಿಕೆ ಮಾಡುವ ಕುಂಬಾರ, ಕಬ್ಬಿಣದ ಕೆಲಸ ಮಾಡುವ ಕಮ್ಮಾರ, ಚಿನ್ನದ ಕೆಲಸ ಮಾಡುವ ಸುತಾರರು, ಚರ್ಮದ ಕೆಲಸ ಮಾಡುವ ಚಮ್ಮಾರ, ಹೀಗೆ ಇನ್ನೂ ಕೆಲವು ಕಸಬುಗಳನ್ನು ಮಾಡಿಕೊಂಡು ಜನರು ತಮ್ಮ ಜೀವನವನ್ನ ಸಾಗಿಸುತ್ತಿದ್ದರು. ಇವರು ಕೂಡ ಸಾಯಂಕಾಲ ಕತ್ತಲಾದ ಮೇಲೆ ತಮ್ಮ ಕೆಲಸವನ್ನು ಮುಗಿಸಿ ದೇವರ ಧ್ಯಾನ ಭಜನೆ ಕೀರ್ತನೆಗಳಲ್ಲಿ ಭಾಗವಹಿಸುತ್ತಿದ್ದರು. ಆ ಸಮಯದಲ್ಲಿ ಭಾರತದಲ್ಲಿ 95% ಹಳ್ಳಿಗಳೇ ಇದ್ದವು. ಹೆಚ್ಚಾಗಿ ಜನರು ಹಳ್ಳಿಗಳಲ್ಲೇ ವಾಸ ಮಾಡುತ್ತಿದ್ದರು. ಇದೇ ಕಾರಣ ಆಗಿನ ಕಾಲದಿಂದಲೂ ಭಾರತವನ್ನ ಹಳ್ಳಿಗಳ ದೇಶ ಎಂದೇ ಕರೆಯುತ್ತಿದ್ದರು. ಏಕೆಂದರೆ ಹಳ್ಳಿಗಳೇ ಭಾರತದ ಜೀವಾಳಗಳಾಗಿದ್ದವು. ಆ ಸಮಯದಲ್ಲಿ ಕೇವಲ ಬೆರಳೆಣಿಕೆಯಷ್ಟು ಕೆಲವು ಪಟ್ಟಣಗಳು ಮಾತ್ರ ಇದ್ದವು. ಇನ್ನು ಪಟ್ಟಣಗಳ ಬಗ್ಗೆ ನಗರಗಳ ಬಗ್ಗೆ ಹೇಳುವುದಾದರೆ ಅಲ್ಲಿಯೂ ಕೂಡ ಕೆಲವೇ ಕೇವಲ ವ್ಯವಸಾಯಗಳಿದ್ದವು, ಅಂದರೆ ಪ್ರೊಫೆಷನ್ಗಳಿದ್ದವು. ಹೆಚ್ಚಾಗಿ ಅಲ್ಲಿನ ಜನರು ಮಿಲ್ಲುಗಳಲ್ಲಿ ಕೆಲಸ ಮಾಡುತ್ತಿದ್ದರು. ಆ ಸಮಯದಲ್ಲಿ ಕೆಲಸ ಮಾಡುವುದು ತುಂಬಾನೇ ಕಷ್ಟವಾಗಿತ್ತು. ಕಾರಣ 200 ವರ್ಷಗಳ ಹಿಂದೆ ಎಲ್ಲ ಕೆಲಸಗಳು ಕೈಯಿಂದಲೇ ಅಂದರೆ ಮ್ಯಾನ್ಯುವಲ್ ಆಗಿ ಮಾಡಬೇಕಾಗಿತ್ತು. ಇದಕ್ಕೆ ಮುಖ್ಯ ಕಾರಣ ಆ ಸಂದರ್ಭದಲ್ಲಿ ವಿದ್ಯುತ್ ಆಗಲಿ ಹೊಸ ತಂತ್ರಜ್ಞಾನಗಳು ಇರಲಿಲ್ಲ. ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ವಿದ್ಯುತ್ ಬಂದಿದ್ದೇ 1880ರಲ್ಲಿ. ಫ್ಯಾಕ್ಟ್ ನಂಬರ್ 3. ರಾಮಾಯಣದ ಬಗ್ಗೆ ಕೇಳಿದಷ್ಟು ಹೊಸ ಕುತೂಹಲಗಳು ಹುಟ್ಟೋದು ಸಹಜವೇ. ರಾಮಾಯಣದ ಪ್ರತಿಯೊಂದು ಪಾತ್ರಗಳು ಹೊಸ ಅಚ್ಚರಿಯನ್ನು ಹುಟ್ಟಿಸುತ್ತವೆ. ಅದರಲ್ಲೂ ಆಂಜನೇಯನ ಪಾತ್ರ ಅತ್ಯಂತ ದೈವಿಕ ಹಾಗೂ ಚಿರಂಜೀವಿಯಾದಂತಹ ಪಾತ್ರವಾಗಿದೆ. ಈ ಹನುಮಂತ ಈಗಲೂ ಈ ಭೂಮಿಯಲ್ಲಿ ಇದ್ದಾನೆ ಅನ್ನುವುದಕ್ಕೆ ಹಲವಾರು ಕಥೆಗಳು ಹಾಗೂ ಹಲವಾರು ಸಾಕ್ಷ್ಯಗಳು ಕೂಡ ನಮ್ಮ ಮುಂದೆ ಇವೆ. ರಾಮಾಯಣದ ಮುಖ್ಯ ಟರ್ನಿಂಗ್ ಪಾಯಿಂಟ್ ಸೀತೆಯ ಅಪಹರಣ. ರಾವಣ ಸೀತೆಯನ್ನು ಅಪಹರಿಸಿ ಆಕಾಶ ಮಾರ್ಗವಾಗಿ ಪುಷ್ಪಕ ವಿಮಾನದಲ್ಲಿ ಲಂಕೆಗೆ ಅವಳನ್ನ ಕರೆದುಕೊಂಡು ಹೋಗುತ್ತಾನೆ. ಅಲ್ಲಿ ಯರಗಂಟ ಎಂಬ ಸ್ಥಳದಲ್ಲಿ ಆ ಪುಷ್ಪಕ ವಿಮಾನ ಇಳಿದಂತಹ ಜಾಗ ಈಗಲೂ ಇದೆ. ಅರಮನೆಯಲ್ಲಿ ರಾವಣ ರಾಣಿ ಮಂಡೋದರಿ ವಾಸವಾಗಿದ್ದಳು. ಆದ್ದರಿಂದ ರಾವಣ ಸೀತೆಯನ್ನು ಅರಮನೆಗೆ ಕರೆದುಕೊಂಡು ಹೋಗುವ ಬದಲು ಹಾಗೂ ಮಂಡೋದರಿಗೆ ಅದು ಸರಿ ಅನ್ನಿಸುವುದಿಲ್ಲವೆಂದು ಆಕೆ ಒಪ್ಪದ ಕಾರಣಕ್ಕೆ ಸೀತಾಮಾತೆಯನ್ನು ಅಶೋಕ ವಾಟಿಕದಲ್ಲಿ ಇರಿಸುತ್ತಾನೆ. ಇಲ್ಲಿ ಸೀತೆ ಇದ್ದುದರಿಂದ ಇದನ್ನು ಈಗ ಸೀತೆಯ ಕೋಟೆ ಎಂದು ಲಂಕೆಯಲ್ಲಿ ಕರೆಯಲಾಗುತ್ತದೆ. ಹೌದು ಸ್ನೇಹಿತರೆ, ಇದೇ ಅಶೋಕವನ. ಇಲ್ಲಿಯೇ ಹನುಮಂತ ಶ್ರೀರಾಮನ ಸಂದೇಶ ಹೊತ್ತು ಸೀತೆಯನ್ನು ಭೇಟಿಯಾಗಿದ್ದ ಸ್ಥಳವಾಗಿದೆ. ಅಶೋಕ ಮರಗಳು ಹೆಚ್ಚು ಇರುವುದರಿಂದ ಇದಕ್ಕೆ ಅಶೋಕವನವೆಂದು ಕರೆಯಲಾಗುತ್ತದೆ. ಈಗ ಮೊದಲಿನಂತೆ ಅಷ್ಟೊಂದು ಅಶೋಕ ಮರಗಳು ಇಲ್ಲವಾದರೂ 100 ಬಗೆಯ ಗಿಡ ಮರಗಳು ಬಳ್ಳಿಗಳನ್ನು ನೀವು ಇಲ್ಲಿ ನೋಡಬಹುದು. ಈ ವನದ ಎದುರಿನಲ್ಲೇ ಹೊಳೆಯೊಂದು ಹರಿಯುತ್ತದೆ. ಇಲ್ಲಿ ಸೀತಾಮಾತೆಯು ದಿನನಿತ್ಯ ಸ್ನಾನ ಮಾಡಿ ಪೂಜೆ ಮಾಡುತ್ತಿದ್ದಳು ಎಂದು ನಂಬಲಾಗಿದೆ. ಇದೇ ವನದಲ್ಲಿ ಈಗ ಸೀತೆಗೋಸ್ಕರ ಒಂದು ದೇವಸ್ಥಾನವನ್ನು ಕಟ್ಟಲಾಗಿದೆ. ಹಾಗೆಯೇ ಈ ಹೊಳೆಯ ಸುತ್ತಮುತ್ತ ಬಂಡೆಗಳ ಮೇಲೆ ದೊಡ್ಡ ದೊಡ್ಡ ತೆಗ್ಗುಗಳಿದ್ದು ಅವುಗಳನ್ನ ಆಂಜನೇಯನ ಹೆಜ್ಜೆ ಗುರುತುಗಳೆಂದು ನಂಬಲಾಗಿದೆ. ಇದೇ ಕಾರಣ ಈ ಪ್ರದೇಶವನ್ನು ಹನುಮಂತನು ಸೀತೆಯನ್ನು ಭೇಟಿ ಮಾಡದಂತಹ ಪ್ರದೇಶವೆಂದು ಇದನ್ನು ನಂಬಲಾಗಿದೆ. ಭಾರತದಿಂದ ಹೋದಂತಹ ಭಕ್ತರು ಈ ಸ್ಥಳಕ್ಕೆ ತಪ್ಪದೆ ಭೇಟಿ ಕೊಟ್ಟು ಸೀತಾದೇವಿಯ ದೇವಸ್ಥಾನ ಹಾಗೂ ಆಂಜನೇಯನ ಪಾದದ ಗುರುತುಗಳನ್ನು ಹೊಂದಿರುವ ಈ ಅಶೋಕವನಕ್ಕೆ ಭೇಟಿ ಕೊಟ್ಟು ಪುನೀತರಾಗುತ್ತಾರೆ. ಅಂದ ಹಾಗೆ ಈ ಅಶೋಕವನ ಇರುವಂತಹ ಈ ಸ್ಥಳವನ್ನ ಇಲ್ಲಿ ಸೀತಾ ಏಲಿಯಾ ಎಂದು ಕರೆಯುತ್ತಾರೆ. ಈ ಸೀತಾ ಏಲಿಯಾ ಶ್ರೀಲಂಕಾದ ರಾಜಧಾನಿ ಕೊಲಂಬೋದಿಂದ ಸುಮಾರು 172 ಕಿಲೋಮೀಟರ್ ದೂರದಲ್ಲಿದೆ.